ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಕೆಲಸ ಎಲ್ಲ ಮುಗಿದು ಬಟ್ಟೆಗೆ ನೂಲು ಹಾಕ್ತಾ ಇದ್ದೆ. ನಿನ್ನೆ ಮಾಡಿದ್ದೆ, ನೈಟು ಸಂಜೆ ಮಾಡಿದ್ದೆ, ನೂಲು ಹಾಕಿದ್ದಿಲ್ಲ, ನೂಲು ಹಾಕ್ತಾ ಇದ್ದೆ. ಬೆಳಿಗ್ಗೆ ತಿಂಡಿ ಮಾಡಿದ್ದೆ ಅಕ್ಕಿ ಹಿಟ್ಟಿಂದ. ಸೊ ಇದು ಶೇರ್ ಮಾಡ್ಕೊಳ್ತೀನಿ. ತುಂಬಾ ಸಿಂಪಲ್ ಆಗಿದೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಮಾಡ್ಕೊಳ್ಳಿ. ಇವಾಗ ಲಾಕ್ಡೌನ್ ಅಲ್ವಾ, ಏನಾದರೂ ಹೊಸ ಹೊಸದು ಮಾಡ್ತಾ ಇರೋಣ ಅದಕ್ಕಿಂತ ಮೊದಲು ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಹಾಲನ್ನು ಆಪ್ಷನ್ಗೆ ಕ್ಲಿಕ್ ಮಾಡಿ. ಆವಾಗ ನಾನು ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಓಕೆ, ಇವಾಗ ಮೊದಲು ನಾವು ಬ್ರೇಕ್ಫಾಸ್ಟ್ ರೆಸಿಪಿ, ಅಕ್ಕಿ ಹಿಟ್ಟಿಂದ ಮಾಡೋ ಬ್ರೇಕ್ಫಾಸ್ಟ್ ರೆಸಿಪಿನ ಹೇಗೆ ಮಾಡೋದು ನೋಡ್ಕೊಂಬರೋಣ. ಆಮೇಲೆ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಓಕೆ, ನೋಡ್ಕೊಂಬರೋಣ. 1 ಕಪ್ ಅಕ್ಕಿ ಹಿಟ್ಟಿನಿಂದ ತುಂಬ ರುಚಿಕರವಾದ ಹಾಗೂ ಸುಲಭವಾಗಿ ಮಾಡುವಂಥ ಒಂದು ತಿಂಡಿನ ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ಇದನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಮಾಡಬಹುದು ಅಥವಾ ಸಂಜೆ ಟೀ ಟೈಮಲ್ಲೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಚಟ್ಪಟ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೂ ಹೇಳ್ಬೋದು ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ನೀವು ಯೂಸ್ ಮಾಡ್ಬೋದು. ತುಂಬಾ ಸಾಫ್ಟ್ ಆಗಿರುತ್ತೆ ಇದು, ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನ ಯಾವ ಥರ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಬನ್ನಿ. ಒಂದೇ 1 ಕಪ್ ಅಕ್ಕಿ ಹಿಟ್ಟಿದ್ರೆ ಸಾಕಾಗುತ್ತೆ ಇದಕ್ಕೆ. ಮೊದಲಿಗೆ ಒಂದು ಬಾಣಲೆಗೆ 3 ರಿಂದ 4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಬೇಕು. ನೀವು ಯಾವುದೇ ರೀತಿಯ ಎಣ್ಣೆ ಹಾಕ್ಕೊಂಡ್ರೂ ಪರವಾಗಿಲ್ಲ. ನಾನಿಲ್ಲಿ ತೆಂಗಿನ ಎಣ್ಣೆನ 4 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಎಣ್ಣೆ ಬಿಸಿ ಆದಮೇಲೆ 1 ಚಮಚ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಕಾಯಬೇಕು. ಜೀರಿಗೆ ಸ್ವಲ್ಪ ಕಾದ್ಮೇಲೆ ಒಂದು 2 ಕಪ್ಪಷ್ಟು ತಣ್ಣೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಅಕ್ಕಿ ಹಿಟ್ಟಿಗೆ 2 ಕಪ್ಪು ತಣ್ಣೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನ ಕುದಿಯೋಕ್ಕೆ ಬಿಡಬೇಕು. ಇಲ್ಲಿ ಉಪ್ಪು ಹಾಕಿರೋದು ಸ್ಕಿಪ್ ಆಗಿದೆ. ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಂಡು ಅದನ್ನ ಕುದಿಯೋಕ್ಕೆ ಬಿಡಿ. ಈಗ ಫುಲ್ ಕುದೀತಾ ಇದೆ. ಕುದ್ದಾದ್ಮೇಲೆ ಇದನ್ನ ಸಿಮ್ಮಲ್ಲಿ ಇಟ್ಕೊಂಡು ನಾವು ಅಕ್ಕಿ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ಬೇಕು. 1 ಕಪ್ ಅಕ್ಕಿ ಹಿಟ್ಟನ್ನು ನಿಧಾನಕ್ಕೆ ಹಾಕ್ಕೊಂಡು ತಿರುಗಿಸ್ತಾ ಇರಬೇಕು. ಗಂಟು ಕಟ್ಟೋಕ್ಕೆ ಬಿಡಬಾರ್ದು. ನೀವು ಜಾಸ್ತಿ ಮಾಡೋರಾದರೆ ಜಾಸ್ತಿ ಕ್ವಾಂಟಿಟಿನ ತಗೊಳ್ಳಿ. ನಾನಿಲ್ಲಿ 1 ಕಪ್ ಅಕ್ಕಿ ಹಿಟ್ಟಿಗೆ 2 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ತುಂಬ ಹಾಕ್ಕೊಬೇಡಿ, ಚೆನ್ನಾಗಾಗಲ್ಲ. ಮೀಡಿಯಮ್ ಆಗಿ ಹಾಕೊಂಡ್ರೆ ಸಾಕಾಗುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರೆಲ್ಲ ಆರಬೇಕು, ಗಟ್ಟಿ ಬರಬೇಕು. ನಾವು ಕಡುಬು ಯಾವ ಥರ ಮಾಡ್ತೀವಿ, ತುಳುವಲ್ಲಿ ಪುಂಡಿ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಕಡುಬು ಯಾವ ಥರ ಮಾಡ್ತೀವಿ ಆ ಹದಕ್ಕೆ ಬರಬೇಕು. ಇದು ಸ್ವಲ್ಪ ಕಡುಬಿನ ಥರನೇ ಇದನ್ನ ಮಾಡೋದು. ಅದೇ ರೀತಿ ಸ್ವಲ್ಪ ಈ ಥರ ಚೆನ್ನಾಗಿ ಸ್ವಲ್ಪ ಗಟ್ಟಿ ಆಗ್ತಾ ಬಂದಾಗ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಅದನ್ನ ಬೇಯೋಕ್ಕೆ ಬಿಡಬೇಕು. ಸಣ್ಣ ಉರಿನಲ್ಲೇ, ದೊಡ್ಡ ಉರಿಯಲ್ಲಿ ಬೇಡ. ಬೇಯೋಕ್ಕೆ ಬಿಟ್ಟಾದಮೇಲೆ 2 ನಿಮಿಷ ಆದಮೇಲೆ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಕಲಿಸ್ಕೊಬೇಕು. ಮಿಕ್ಸ್ ಮಾಡಿ ಆದಮೇಲೆ ಇದನ್ನ ಗ್ಯಾಸ್ ಆಫ್ ಮಾಡಿ ಆರೋಕ್ಕೆ ಬಿಡಬೇಕು. ಇವಾಗ ಇದು ಚೆನ್ನಾಗಿ ಆರಿದೆ, ಅಂದರೆ ತುಂಬ ಫುಲ್ ಆರಿರಬಾರ್ದು, ಸ್ವಲ್ಪ ಬಿಸಿ ಇರಬೇಕು. ಆ ಟೈಮಲ್ಲಿ ನಾವು ಇದನ್ನ ಚೆನ್ನಾಗಿ ಚಪಾತಿ ಹಿಟ್ಟನ್ನ ಹೇಗೆ ನಾದ್ಕೊಳ್ತೀವೋ ಅದೇ ಥರ ಚೆನ್ನಾಗಿ ನಾದ್ಕೊಳ್ಬೇಕು. ಆವಾಗ ಕಡುಬು ಸಾಫ್ಟಾಗಿ ಬರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಗಟ್ಟಿ ಗಟ್ಟಿ ಸಿಗುತ್ತೆ, ಯಾಕೆಂದರೆ ಅಕ್ಕಿ ಹಿಟ್ಟಲ್ಲಿ ಉಂಡೆ ಆಗುತ್ತಲ್ವ. ಸೊ ಹಾಗಾಗಿ ಚೆನ್ನಾಗಿ ಈ ಥರ ನಾದ್ಕೊಳ್ಳಿ. ಆವಾಗ ಕಡುಬು ಚೆನ್ನಾಗಿರುತ್ತೆ ಹಾಗೂ ಸಾಫ್ಟಾಗೂ ಬರುತ್ತೆ. ಇದಕ್ಕೆ ಜೀರಿಗೆ ಹಾಕಿರೋದ್ರಿಂದ ಪರಿಮಳನೂ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಇಡ್ಲಿ ಮಾಡೋ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು, ನಾನು ಇದರಲ್ಲೇ ಮಾಡೋದು ಕಡುಬನ್ನ. ಜಾಸ್ತಿ ತುಂಬ ಬೇಗನೂ ಆಗುತ್ತೆ, 10 ನಿಮಿಷದೊಳಗಡೆ ಬೇಯುತ್ತೆ. ಇದರಲ್ಲಿ ನಾವು ನಾದ್ಕೊಂಡಿರುವ ಅಕ್ಕಿ ಹಿಟ್ಟನ್ನು ಈ ಥರ ಚೆನ್ನಾಗಿ ಉಂಡೆ ಮಾಡಿ, ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಕಡುಬು ಹೇಗೆ ಬೇಯಿಸ್ತೀವೋ ಅದೇ ಥರ ಬೇಯಿಸ್ಕೊಂಡ್ರೆ ಆಯಿತು. 10 ನಿಮಿಷ 20 ನಿಮಿಷದಲ್ಲಿ ಬೇಯುತ್ತೆ. ನಾನು ಈ ಇಡ್ಲಿ ಕುಕ್ಕರ್ ನಾನು ಮೀಶೋನಲ್ಲಿ ತಗೊಂಡಿದ್ದು. ಒಂದು ಸಲ ತೋರಿಸಿದ್ದೀನಿ, ಇದ್ರ ಬಗ್ಗೆ ಹೇಳಿದ್ದೀನಿ. ಬೇಕಿದ್ರೆ ನಾನು ಇದರ ನಂಬರ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಇವಾಗ ಕಡುಬು ಬೆಂದಿದೆ. ಇವಾಗ ಇದನ್ನ ಸ್ವಲ್ಪ ಆರೋಕ್ಕೆ ಬಿಡೋಣ. ಅಷ್ಟರೊಳಗಡೆ ನಾವೀಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲೆಯಲ್ಲಿ ಒಂದು 4 ರಿಂದ 5 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ತೆಂಗಿನ ಎಣ್ಣೆನ ಯೂಸ್ ಮಾಡ್ತೀನಿ ನಾನು. ಹಾಗೆ 1 ಚಮಚ ಜೀರಿಗೆ, 1 ಚಮಚ ಸಾಸಿವೆನ ಹಾಕ್ಕೊಂಡು ಅದು ಚಟ್ಪಟ ಸೌಂಡ್ ಬರೋವರೆಗೂ ಅದನ್ನ ಕಾಯಿಸಬೇಕು. ಆಮೇಲೆ 10 ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಬೇವಿನ ಸೊಪ್ಪು ಹಾಕಿರೋದ್ರಿಂದ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನಿಲ್ಲಿ ಅರ್ಧ ಚಮಚ ಕೊತ್ತಂಬರಿ ಪುಡಿ, ಅರ್ಧ ಚಮಚ ಜೀರಿಗೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಚಮಚ ಗರಂ ಮಸಾಲೆ. ಹಾಗೆ ಇದಕ್ಕೆ ತುಂಬ ಟೇಸ್ಟ್ ಕೊಡೋದು ಮ್ಯಾಗಿ ಮಸಾಲ ಪುಡಿ. ಇದನ್ನ 2 ಪ್ಯಾಕೆಟಷ್ಟು ಹಾಕ್ಕೊಳ್ಳಿ. ಇದು ತುಂಬಾ ರುಚಿ ಕೊಡುತ್ತೆ. ಈ ರೆಸಿಪಿ ತುಂಬ ರುಚಿ ಕೊಡೋದು ಇದರಿಂದಲೇ. 2 ಪ್ಯಾಕೆಟ್ ಮ್ಯಾಗಿ ಮಸಾಲ ಪುಡಿನ ಹಾಕ್ಕೊಳ್ಳಿ. ಇದು ಮ್ಯಾಗಿಯಲ್ಲಿ ಸಿಗತ್ತೆ, ಒಳಗಡೆ ಇರುತ್ತೆ, ಅದೇ ಪುಡಿನ ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟನ್ನ ಹಾಕ್ಕೊಂಡು ಸಣ್ಣ ಉರಿನಲ್ಲಿ ಮಸಾಲೆಯ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಬೇಕು. ಮಸಾಲೆ ಹಸಿ ವಾಸನೆ ಹೋಗಾದಮೇಲೆ ನಾವು ಕಟ್ಕೊಂಡಿರುವ ಕಡುಬನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಮ್ಯಾಗಿ ಮಸಾಲ ಪುಡಿ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ, ಹಾಗೂ ಒಂಥರ ಸ್ಪೈಸಿ ಆಗಿರುತ್ತೆ. ನೀವು ಬೇಕಿದ್ರೆ ಇಲ್ಲಿ ಜೀರಿಗೆ ಪುಡಿ, ಕೊತ್ತಂಬರಿ ಪುಡಿನ ಸ್ಕಿಪ್ ಮಾಡ್ಬೋದು, ಪರವಾಗಿಲ್ಲ.
ಹಾಕೋದಾದರೆ ಅರ್ಧ ಚಮಚದಷ್ಟು ಮಾತ್ರ ಹಾಕೊಳ್ಳಿ, ಇಲ್ಲಾಂದರೆ ಅದೇ ಫ್ಲೇವರ್ ಮೂಗಿಗೆ ಬಡಿಯುತ್ತೆ. ಇಲ್ಲಿ ಮ್ಯಾಗಿ ಮಸಾಲ ಪುಡಿ ಹಾಕಿರೋದ್ರಿಂದ ತುಂಬಾ ಇದರ ರುಚಿ ಇನ್ನಷ್ಟು ಚೆನ್ನಾಗಿರುತ್ತೆ ಹಾಗೂ ತುಂಬ ಜಾಸ್ತಿಯಾಗಿರುತ್ತೆ. ಇವಾಗ ಕೊನೆಯಲ್ಲಿ ಒಂದು 2 ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಬಟ್ ಇದು ಹಾಕೋದ್ರಿಂದ ಟೇಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಅಷ್ಟೇ, ರುಚಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ತಿನ್ನೋವಾಗ. ಬಿಳಿ ಎಳ್ಳು ಹಾಕಿದ ಮೇಲೆ 1 ನಿಮಿಷ ಫ್ರೈ ಮಾಡಿಕೊಂಡು ಮುಚ್ಚಳ ಮುಚ್ಚಿ 1-2 ನಿಮಿಷ ಹಾಗೆ ಸಣ್ಣ ಊರಿನಲ್ಲಿ ಬೇಯೋಕ್ಕೆ ಬಿಡಿ. 2 ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ತುಂಬ ಡ್ರೈ ಆಗಿರುತ್ತೆ, ಹಾಗೆ ಮ್ಯಾಗಿ ಮಸಾಲನೂ ತುಂಬ ಚೆನ್ನಾಗಿ ಎಳ್ಕೊಂಡಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನೋಡಿ 1 ಕಪ್ ಹಾಕಿಟ್ಟಿನಿಂದ ಒಂದು ಟೇಸ್ಟಿಯಾಗಿರೋ ರೆಸಿಪಿನ ಯಾವ ಥರ ಮಾಡ್ಬೋದು ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಖಂಡಿತ ಒಂದು ಸಲ ಟ್ರೈ ಮಾಡಿ. ಬರ್ತಿದ್ದೇನೆ. ಖಂಡಿತ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ವಾಟ್ಸಪ್ಪಲ್ಲಿ ಸ್ಟೇಟಸ್ ನೋಡಿದ್ದು ಯುವರ್ ಮದರ್ ಅಂತ, ಅದಕ್ಕೆ ನಾನು ಫುಡ್ ತೆಗೆದು ಹನಿ ರೆಡಿ ಆಗ್ತಾ ಇದ್ದಾರೆ. ನಾನು ರೆಡಿ ಆಗಬೇಕು. ಸೆಲ್ಫಿ ಫಸ್ಟು ನಮ್ಮನೇಲಿ ಕೋಳಿ ಕಾಟ, ಎಷ್ಟು ಕೋಳಿ, ಅದೆಷ್ಟು ಮನೆ ಕ್ಲೀನ್ ಮಾಡಿದ್ರು ಇಲ್ಲ, ಸಿಟೌಟಲ್ಲೇ ಗಲೀಜು ಮಾಡಿರುತ್ತೆ. ಮೊದಲು ಊಟ ಮಾಡ್ಕೊಬೇಕು, ಹೊಟ್ಟೆ ಇಷ್ಟ. ಇವತ್ತು ಎಗ್ ಸಾಂಬಾರು ಮಾಡಿದ್ದೆ, ಇನ್ನು ಊಟ ಮಾಡಿ ಮತ್ತೆ ಹನಿ ಜೊತೆ ಒಂದು ಫೋಟೋ ತೆಗೆದು ಮತ್ತೆ ಬತ್ತಿ ಮಾಡೋಕ್ಕೆ ಕೂರಬೇಕು. ಕಜ್ಜಾಯ ಅಕ್ಕಿ ಅಂತಾರಲ್ಲ, ಅದನ್ನ ತರಕಾರಿ ಸ್ವಲ್ಪ ಚೇಂಜ್ ತಂದಿದ್ದಾರೆ. ನನಗೆ ಕಜ್ಜಾಯ ಅಕ್ಕಿ ಎಲ್ಲ ಅಷ್ಟು ಊಟ ಮಾಡೋಕ್ಕೆ ಆಗಲ್ಲ, ವೈಟ್ ರೈಸ್ ಅಂದರೆ ಇಷ್ಟ. ಬಲ ನಾನು ನಿಮಗೆ ಊಟ ಆದಮೇಲೆ ಸಿಗ್ತೀನಿ. ಊಟ ಆದಮೇಲೆ ನನಗೆ ಫೇವ್ರೆಟ್ ಎಗ್ ನನಗೆ. ನಾನು ಆಮೇಲೆ ಸಿಗ್ತೀನಿ ನಿಮಗೆ, ಊಟ ಎಲ್ಲ ಆಗಿ ಆಮೇಲೆ ನಂದು ನನಗೆ ಫೋಟೋ ತೆಗೆಯೋದಿದೆ, ಅವಾಗ ಸಿಗ್ತೀನಿ. ನಾನು ರೆಡಿ ಆಗಿದೆ ಸೆಲ್ಫಿ ತೆಗಿಯೋಕ್ಕೆ. ಇದು ಸ್ಯಾರಿಲಿ ಹೊಲಿಸಿರೋ ಗೌನು ಕಾಣುತ್ತೆ, ಇವಾಗ ಗೊತ್ತಿಲ್ಲ. ಹನಿ ಜೊತೆ ಒಂದು ಫೋಟೋ ತೆಗೋಣ ಬನ್ನಿ. ನಾನು ಹನಿ ಫೋಟೋ ಶೂಟಿಗೆ ರೆಡಿ ಆಗಿದ್ದೀವಿ. ಸೆಲ್ಫಿ ವಿತ್ ಮಾಡ್ತಾರಂತೆ ದೆಪ್ಪದೆ ಹನಿ ತೆಗಿತಾಳೆ ನೋಡಿ ಫೋಟೋ. ನಂಬರ್ ಫೋಟೋ ಆಮೇಲೆ ತೋರಿಸ್ತೀನಿ ತೆಗ್ದಾದ್ಮೇಲೆ. ಪಚ್ಚು ಮೊಬೈಲಲ್ಲಿ ಫೋಟೋ ತೆಗಿತಿರೋದು. ಇದು ಫೋಟೋ ಶೂಟ್ ಎಲ್ಲ ಆಯ್ತು. ಇವಾಗ ನಮ್ಮ ಪಚ್ಚು ಸೆಲೆಕ್ಟ್ ಮಾಡ್ತಿದ್ದಾನೆ ಯಾವ್ದು ಫೋಟೋ ಅಂತ. ಓಕೆ, ಸೆಕೆಯಲ್ಲಿ ಸತ್ತು ಹೋಗ್ತುಂಟು ಈ ಫೋಟೋ ಶೂಟ್ ಇಂದ. ಹನಿದು ಫೋಟೋ ಶೂಟ್ ಅಂತ. ಅದೇ ಕೃಷ್ಣನಿಗೆ ಒಂದು ಲಾಲಿಪಪ್ಪು ಎಷ್ಟು ಲಾಲಿಪಪ್ಪು. ನಮ್ಮ ಫೋಟೋ ಶೂಟ್ ಇಲ್ಲ ಆಯ್ತು, ಸೂಪರ್ ಬಂದಿದೆ. ಎಷ್ಟು ಸಿಗುತ್ತೆ ಹನಿ ಸೆಲ್ಫಿ ತೆಗೆದಿದ್ದು, ಒಂದು ಸೆಲ್ಫಿನ ಸರಿ ಕಟ್ಟು ಬಂದಿಲ್ಲ. ಹನಿ ಸೆಲ್ಫಿ ಲಾಲಿಪಪ್ಪು ಇಜ್ಜು ಬಂಗಾರ. ಓ ಕೃಷ್ಣ ಲಾಲಿಪಪ್ಪು ಎಷ್ಟೊತ್ತಿಗೆ ನೋಡಿದ್ರು ಲಾಲಿಪಪ್ಪು ಕೃಷ್ಣನಿಗೆ. ಬಾ ಗಲಾಟೆ ನೋಡಿ. ಲಾಲಿಪಪ್ಪು ಇಜ್ಜು ಜೋಜಾ ಕೃಷ್ಣ ಪಪ್ಪಡ ಕಂಡ್ರೆ ಬಂದಿದೆ ಲಾಲಿಪಪ್ಪು. ಓಕೆ, ಅವನಿಗೆ ಸಮಾಧಾನ ಮಾಡಬೇಕು.
ಸಾಧಾರಣಕ್ಕೆ ಕೇಳಲ್ಲ ಸಾಂಬಾರ್ ಪಂತ್ಲೆ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ಎಲ್ಲರನ್ನೂ ಖುಷಿಯಾಗಿಟ್ಕೊಳ್ಳಿ. ಜೈ ರಾಧೆ ಕೃಷ್ಣ. Sukhiyo ni mera sach